ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಅದಾನಿ ಹೆಸರು ಸಮ್ಮತಿ ಇಲ್ಲದ ಹೆಸರನ್ನ ತೆಗೆಯದಿದ್ರೆ ನಾವು ಮಸಿ ಬಳಿಯುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಐವನ್ ಡಿಸೋಜಾ. ಗೋಹತ್ಯೆ ನಿಷೇಧ ಕಾಯ್ದೆ ಬಂದ್ರೂ ನಿಂತಿಲ್ಲ ಗೋಕಳ್ಳತನ. ಕರಾವಳಿಯಲ್ಲಿ ಎಲ್ಲೆ ಮೀರಿದ ಗೋಕಳ್ಳರ ಅಟ್ಟಹಾಸ. ಕಾರ್ಕಳದಲ್ಲಿ ಹಿಂಸಾತ್ಮಕ ರೀತಿಯಲ್ಲಿ ಗೋ ಸಾಗಾಟ ಮಾಡುತ್ತಿರುವ ದೃಶ್ಯ ಸೆರೆ. ಬರ್ಬರ ಹತ್ಯೆಯಲ್ಲಿ ದೇಹವೆಲ್ಲ ಪೀಸ್. ಬೆಳಗ್ಗೆ ರುಂಡ ಪತ್ತೆ, ರಾತ್ರಿ ಮುಂಡ ಪತ್ತೆ. 2 ಠಾಣೆಗೂ ಸವಾಲಾಯಿತು ಭೀಕರ ಹತ್ಯೆ.